ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಆಸ್ಪತ್ರೆಯ ಹೊರತಾಗಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲೂ ಕೂಡ ಕೊರೋನಾ ಸೋಂಕಿತರಿಗೆ ಉಚಿತ ಚಿಕಿತ್ಸೆ ನೀಡಲಾಗಿದ್ದು, ಈ ಬಗ್ಗೆ ಸರ್ಕಾರ ಮತ್ತು ಆಸ್ಪತ್ರೆಗಳ ನಡುವೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ರಾಜ್ಯದಲ್ಲೇ ಮೊದಲಾಗಿದೆ. ಇಂತಹ ಸಂಗತಿಗಳನ್ನು ಕಾಂಗ್ರೆಸ್ಸಿಗರು ಉತ್ತಮ ಅಂತ ಶ್ಲಾಘಿಸಲು ಸಾಧ್ಯ ಇದೆಯಾ? ಅದನ್ನ ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡಿದರು. ನಮ್ಮೆಲ್ಲ 8 ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮ ಆರೋಗ್ಯ ಮಿತ್ರರನ್ನು ಅಧಿಕೃತವಾಗಿ ಹಾಕಿ ಅವರಿಗೆ ಅವರ ಫೋನ್ ನಂಬರ್ಗಳನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಿ ಯಾರ್ಯಾರು ಕೊರೋನಾ ಶಂಕಿತರು ಮತ್ತು ಪೀಡಿತರಿದ್ದಾರೆ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಖಾಸಗಿ ಆಸ್ಪತ್ರೆಗೆ ಬೇಕಾದಂತೆ ವಸ್ತು ಮಾಡಿಕೊಂಡಿದ್ದಾರೆ. ಈಗ ಚಿಕಿತ್ಸೆ ಗುಣಮಟ್ಟದಲ್ಲಿ ಏನೋ ಬದಲಾವಣೆಗಳಿಲ್ಲ. ನನಗೆ ಆತಂಕ ಇರೋದು ಏನಂತ ಹೇಳಿದ್ರೆ, ಈ ಕಿಡ್ನಿ ಪೇಷಂಟ್ ಆಗಿದ್ದು 3-4 ತಿಂಗಳ ಕಾಲ ಡಯಾಲಿಸಿಸ್ ಆಗಿರೋದು ಕೊನೆಯ ಹಂತದಲ್ಲಿ ಮೃತ ಆದಾಗ ಅವರು ಸ್ವಾಬ್ ಟೆಸ್ಟ್ ಮಾಡಿದರೆ ಅವರಿಗೆ ಕೊರೋನಾ ವೈರಸ್ ಇದೆ ಅಂತೇಳಿ ಬಂದಿರುತ್ತೆ. ಕ್ಯಾನ್ಸರ್ನ ಕೊನೆಯ ಹಂತದಲ್ಲಿರುವವರು ಬಂದಿರ್ತಾರೆ. 78-80 ವರ್ಷ ಆದ ನರರೋಗ ಕೊನೆಯ ಹಂತದಲ್ಲಿ ಸಾವಿನ ಅಂತಿಮ ಬರುವಾಗ ಹೀಗೆ ಬರುತ್ತೆ. ಹಾಗಾಗಿ ನೈಜವಾಗಿ ಕೊರೋನಾ ಪೀಡಿತರಾಗಿ ಸತ್ತವರ ಸಂಖ್ಯೆಯನ್ನು ನಿಖರವಾಗಿ ಗುರುತಿಸಿದಾಗ ಈ ಅಂಕಿಅಂಶಗಳು ಕಡಿಮೆ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಇದೆ. ಹಾಗಾಗಿ ಎಲ್ಲರೂ ಖಾಸಗಿ ಮೆಡಿಕಲ್ ಕಾಲೇಜನ್ನು ಸೇರಿದಂತೆ ನಮ್ಮ ಸರ್ಕಾರ ಒಂದು ತಂಡವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಕೊರೋನಾ ವಿಚಾರದಲ್ಲಿ ಅತ್ಯಂತ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರುವಂಥ ಜಿಲ್ಲೆಗಳಲ್ಲಿ ನಾವು ಒಂದು ನಿನ್ನೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಖಾಸಗಿಯಲ್ಲಿ ಮಾತಾಡೋದಿದ್ದಾರೆ. ಕಾಂಗ್ರೆಸ್ನವರಿಗೆ ಜಿಲ್ಲಾಡಳಿತ ಅತ್ಯಂತ ಸಫಲ ಆಗಿದೆ. ಎಲ್ಲ ಬಡವರಲ್ಲಿ, ಶ್ರೀಮಂತರಲ್ಲಿ, ಕೊರೋನಾ ಪೀಡಿತರಿಗೆಲ್ಲ ಉಚಿತವಾದಂಥ ಚಿಕಿತ್ಸೆಯನ್ನು ಖಾಸಗಿ ಮೆಡಿಕಲ್ ಕಾಲೇಜಲ್ಲೂ ಕೂಡ ಮುನ್ನೂರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೊಟ್ಟಿದೆ. ಇದು ಒಳ್ಳೆಯ ಕೆಲಸ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಟೀಕೆ ಮಾಡೋ ಸ್ಥಾನದಲ್ಲಿ ಅವರಿದ್ದಾರೆ, ಅನಿವಾರ್ಯವಾಗಿ ಟೀಕೆ ಮಾಡ್ತಾರೆ. ಇನ್ನು ಸಾವಿನ ಪ್ರಕರಣಗಳು ಹೆಚ್ಚಾಗಿರಲು ಕಾರಣ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಸಚಿವರು, ಹೊರ ಜಿಲ್ಲೆಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಅಂತಿಮ ಕ್ಷಣದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ರೋಗಿಗಳು ಬರ್ತಾರೆ. ಅಂತಹವರು ಕೋವಿಡ್ ಮಾತ್ರ ಅಲ್ಲ, ಬೇರೆ ಗಂಭೀರ ಕಾಯಿಲೆಗಳಿಂದ ಕೂಡ ಬಳಲ್ತಾ ಇರ್ತಾರೆ. ಇಂತಹ ಪ್ರಕರಣಗಳಿಂದಾಗಿ ಸಾವು ಸಂಭವಿಸ್ತಾ ಇದೆ. ಕೋವಿಡ್ ಸೋಂಕಿನಿಂದ ಸಾವು ಸಂಭವಿಸಿರುವಂಥದ್ದು ಅತಿ ಕಡಿಮೆ. ಇತರ ಗಂಭೀರ ಕಾಯಿಲೆಗಳಿಂದ ಸಾವಿಗೀಡಾದವರೇ ಅಧಿಕ ಅಂತ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಆ ಕಾರಣಕ್ಕೆ ತುಂಬ ನಮ್ಮ 8 ಮೆಡಿಕಲ್ ಕಾಲೇಜುಗಳು ಮತ್ತು ಇಂಡಿಯನ್ ಆಸ್ಪತ್ರೆ ಸೇರಿದಂತೆ 9 ಕೊರೋನಾ ಪೇಷಂಟ್ಗಳನ್ನು ಸ್ವೀಕರಿಸುವಂಥ ವ್ಯವಸ್ಥೆಗಳು ನಮ್ಮಲ್ಲಿದೆ. ನಮ್ಮೆಲ್ಲಕ್ಕೂ ಸೇರಿದೆ. ಆ ಕಾರಣಕ್ಕೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯದಿಂದ ಕೊನೆಯ ಹಂತದಲ್ಲಿ ಬಹಳ ಗಂಭೀರವಾಗುವಂಥ ಪರಿಸ್ಥಿತಿಗಳು ಬಂದರೆ ತಕ್ಷಣ ಮಂಗಳೂರಿಗೆ ಹೋಗುವ ಅನ್ನುವಂಥ ಭಾವನೆಗಳಿದೆ. ಅದು ನಮ್ಗೆ ಅರ್ಥ ಆಗಿರುತ್ತೆ. ನಮ್ಮ ಮೆಡಿಕಲ್ ರಿಪೋರ್ಟೆಲ್ಲ ಕೇಳಿದಾಗ ಆ ಹಿನ್ನೆಲೆಯಲ್ಲಿ ರೇಟ್ ಜಾಸ್ತಿ ಆಗಿದೆ. ಮತ್ತು ಈಗ ಕೊರೋನಾವನ್ನು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅದು APL ಆಗಿರಲಿ, BPL ಆಗಿರಲಿ ಉಚಿತವಾಗಿ ಚಿಕಿತ್ಸೆ ಕೊಡ್ತೇವೆ ಅಂತ ಪ್ರಾರಂಭ ಮಾಡಿದವರೇ ನಾವು. ಈ ರಾಜ್ಯ ಕೂಡ ಅಲ್ಲಿ ಒಂದು ಸ್ವೀಕಾರ ಮಾಡೋದ್ರಿಂದಾಗಿ ಯಾರು ಕೊರೋನಾ ಪೀಡಿತರಿದ್ದಾರೆ ಅವರು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಉಚಿತವಾದ ಚಿಕಿತ್ಸೆನ ಖಾಸಗಿ ಆಸ್ಪತ್ರೆಗೆ ಕೊಡ್ತೇವೆ. ಈಗಾಗಲೇ ಘೋಷಣೆ ಮಾಡಿದ್ರು ಸ್ವೀಕಾರ ಮಾಡ್ತೇವೆ. ನಾವೆಲ್ಲ ವೈದ್ಯಕೀಯ ತಂಡವನ್ನು ಕರೆದು ಕೇಳಿದಾಗ ಕೊನೆಯ ಹಂತದಲ್ಲಿ ಕೆಲವರು ಬಂದಿರ್ತಾರೆ. ಅಂಥ ಗಂಭೀರ ಸ್ಥಿತಿಗಳು ಬಂದಾಗ ನಾವು ಎಷ್ಟೇ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಅಂಥ ಸಾವುಗಳು ಸಂಭವಿಸ್ತದೆ ಅಂತಿದೆ. ನಾವು ಅನೇಕ ಕಡೆಗಳಲ್ಲಿ ನಾವು 46ನೇ ಸಾವಾದಾಗ ಒಂದು ಸರ್ತಿ ಮತ್ತೆ ತಜ್ಞರ ತಂಡವನ್ನು ಕರೆದಾಗ ಕೇವಲ 5 ಸಾವುಗಳು ಮಾತ್ರ ಕೊರೋನಾದಿಂದ ಅಧಿಕೃತವಾಗಿ ಆಗಿದೆ. 41 ಸಾವುಗಳು ಕೊನೆಯ ಹಂತದಲ್ಲಿ ಅವರಿಗೆ ಸಾವು ನೀಡಲಿರುವಾಗ ಕೊನೆಯ ಹಂತದಲ್ಲಿ ವೈರಸ್ ಆಗಿದ್ದು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ ಮೂಡುಬಿದ್ರೆ ಜೊತೆಗಿದ್ರು.